ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 254. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ದೊರೆಂಬರಿರುವಲ್ಲಿ ಸರಿಹುದೆ ಸೋಜಿಗವೋ, ದೊರೆ ಮೂವರಿರುವಲ್ಲಿ ಸರಿಹುದೆ ಸೋಜಿಗವು, ಕೊರತೆ ಹೆಚ್ಚಿಗೆಗಳಿರಲು ಅಚ್ಚರಿಯದೇನು, ಬರಲಿ ಬರುವುದು ಸರಿವುದೆಲ್ಲ ಸರಿಯಲಿ, ನಿನಗೆ ಪರಿವೆ ಏನಿಲ್ಲೆಲವೋ ಮಂಕುತಿಮ್ಮ, ನಿನಗೆ ಪರಿವೆ ಏನಿಲ್ಲೆಲವೋ ಮಂಕುತಿಮ್ಮ. ಬಂಧುಗಳೇ, ನಮ್ಮೆಲ್ಲರ ಜೀವನದಲ್ಲಿ ಕಷ್ಟ ನಷ್ಟಗಳು, ಸುಖದ ವಿಚಾರಗಳು ಬಂದಾಗ ಭಗವಂತನನ್ನು ಸ್ಮರಿಸಿಕೊಳ್ಳುತ್ತೇವೆ. ಆದರೆ ಬದುಕನ್ನು ಆಳುವವರು 3 ಮಂದಿ ಇದ್ದಾರಂತೆ. ಒಂದು ಮನುಷ್ಯನ ಬುದ್ಧಿಶಕ್ತಿ, 2 ಆತನ ಪೂರ್ವಜನ್ಮದ ಕರ್ಮಗಳು, 3 ನಾವು ನಂಬಿರುವಂತಹ ದೈವ ಅಥವಾ ಪರಮಚೇತನ. ಹೀಗೆ ನಮ್ಮೆಲ್ಲರ ಬದುಕಿನಲ್ಲಿ ಈ ರೀತಿಯಾಗಿ ಈ 3 ಮಂದಿ ದೊರೆಗಳಿರುವಲ್ಲಿ ಪ್ರತಿಯೊಂದು ವಿಷಯ ವಿಚಾರಗಳು ಸರಿಯಾಗಿ ನಡೆದುಕೊಂಡು ಹೋಗುತ್ತಿರುವುದು ವಿಶೇಷವೇ ಸರಿ. ಯಾಕೆಂದರೆ ಇಲ್ಲಿ ಹೆಚ್ಚು ಕಡಿಮೆ ಆಗುವ ಕ್ಷಣಗಳೇ ಸಹಜವಾಗಿರುತ್ತವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಕ್ಷಣಗಳನ್ನು ಆನಂದದಿಂದ ಸ್ವೀಕರಿಸಬೇಕು, ಬದುಕಬೇಕು. ಆ ಮೂಲಕ ಬದುಕನ್ನು ಗೆಲ್ಲಬೇಕು. ಬರುವ ದಿನಗಳು, ಕ್ಷಣಗಳನ್ನು ಬಂದ ಹಾಗೆ ನಾವು ಕಳೆಯಬೇಕಂತೆ. ಆಗಿ ಹೋಗಿರುವ ಅಥವಾ ಕಳೆದಿರುವ ದಿನಗಳ ಬಗ್ಗೆ ಚಿಂತಿಸುವ ಬದಲು ಮುಂದೆ ಏನು ಮಾಡಬಹುದು ಎನ್ನುವ ಬಗ್ಗೆ ಚಿಂತನೆ ಮಾಡಿದರೆ ನಮ್ಮ ಬದುಕು ಬೆಳಗುತ್ತದೆ ಎನ್ನುವ ಮಾತುಗಳು ಈ ಕಗ್ಗದಲ್ಲಿ ವ್ಯಕ್ತವಾಗುತ್ತದೆ. ಹಾಗೆಯೇ ಆತ್ಮಸ್ಥೈರ್ಯದಿಂದ ಪೂರ್ವ ಕರ್ಮಗಳ ಬಗ್ಗೆ ಚಿಂತಿಸದೆ ಕೆಲಸ ಮತ್ತು ದೇವರ ಮೇಲೆ ನಂಬಿಕೆಯನ್ನಿಟ್ಟು ಮುಂದೆ ಸಾಗಿದರೆ ನಮ್ಮ ಬದುಕು ಪರಮಪಾವನವಾಗುತ್ತದೆ ಎಂಬ ಮಾತುಗಳನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.